ದೇವರ ಪುನಃಪ್ರತಿಷ್ಠೆಯ ಸಂದರ್ಭದಲ್ಲಿ ಸಂಕಲ್ಪ ಮಾಡಿರುವಂತಹ ನಿತ್ಯ ನೈಮಿತ್ತಿಗಳಲ್ಲಿ ಉತ್ಸವದ ವಿಷಯಗಳು, ಅದೇ ರೀತಿಯಾಗಿ ಕೆಲವೊಂದಷ್ಟು ವಿಷಯಗಳಲ್ಲಿ ವ್ಯತ್ಯಾಸಗಳನ್ನು ಬ್ರಹ್ಮಕಲಶದ ಈ ಒಂದು ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳಿ ಊರಿನವರು, ಅದೇ ರೀತಿಯಾಗಿ ಆಡಳಿತ ವರ್ಗ, ಅರ್ಚಕರು, ಕ್ಷೇತ್ರ ತಂತ್ರಿಗಳು ಎಲ್ಲರೂ ಇದ್ದು ಕೂಡ ಕೆಲವೊಂದಷ್ಟು ಬದಲಾವಣೆಗಳನ್ನು ನಿಶ್ಚಯ ಮಾಡಿದ್ದಾರೆ. ಅದನ್ನು ದೇವರ ಎದುರು ನಾವಿವತ್ತು ಈ ಮಂತ್ರಾಕ್ಷತೆಯ ಪುಣ್ಯ ಕಾಲದಲ್ಲಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ, ಅದನ್ನು ಓದಿ ಹೇಳಲಿಕ್ಕಿದ್ದೇವೆ. ಅದಕ್ಕೆ ದೇವರು ಈ ಎಲ್ಲ ಸತ್ಕರ್ಮಗಳನ್ನು ಒಳ್ಳೆಯ ರೀತಿಯಲ್ಲಿ ನೆರವೇರಿಸುವಂತಹ ಯೋಗವನ್ನು ಅದಕ್ಕೆ ದೇವರು ಅನುಗ್ರಹ ಮಾಡಲಿ ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಅದನ್ನು ಈಗ ಪ್ರಾರ್ಥನೆಯನ್ನು ಯಾವುದೆಲ್ಲ ವ್ಯತ್ಯಾಸಗಳನ್ನು, ಯಾವೆಲ್ಲ ರೀತಿಯಾದಂತಹ ಬದಲಾವಣೆಗಳನ್ನು ಮಾಡಿಕೊಂಡಿದ್ದೇವೆ ಅಂತ ಹೇಳಿ ಈಗ ಅದನ್ನು ಓದಲಿಕ್ಕಿದ್ದಾರೆ. ಎಲ್ಲ ಸಮಿತಿಗಳ ಪದಾಧಿಕಾರಿಗಳೇ, ಸಂಚಾಲಕರೇ ಹಾಗೂ ಎಲ್ಲ ಸದಸ್ಯರೇ ಮತ್ತು ಭಕ್ತಾಭಿಮಾನಿಗಳೇ, ಈಗ ನಾಳೆಯಿಂದ ಚಾಲ್ತಿಯಲ್ಲಿ ಬರುವ ಹಾಗೆ ನಾವು ಯಾವ ರೀತಿಯಲ್ಲಿ ಮುಂದೆ ಪೂಜೆಗಳು, ಉತ್ಸವಗಳನ್ನು ನಡೆಸುವುದು ಅಂತ ಹೇಳುವ ಬಗ್ಗೆ ನಿನ್ನೆ ತಂತ್ರಿಗಳು, ಅರ್ಚಕರು ಹಾಗೂ ಹಲವು ಪದಾಧಿಕಾರಿ ಸದಸ್ಯರೆಲ್ಲ ಇದ್ದು ನಿನ್ನೆ ರಾತ್ರಿ ಒಂದು ನಿರ್ಣಯ ಮಾಡಿದೆ. ಹಾಗೆ ಆ ಪ್ರಕಾರವಾಗಿ ಅದನ್ನು ನಾವೀಗ ಇಲ್ಲಿ ಪಡಿಸಲಿಕ್ಕಿದ್ದೇವೆ. ಈಗ ಇಲ್ಲಿ ನಿತ್ಯ ಪೂಜೆ ವಿಚಾರವಾಗಿ ಹೊಸದಾಗಿ ಒಬ್ಬ ಸಹಾಯಕ ಅರ್ಚಕರು ನೇಮಕವಾಗುವ ತನಕ ಈಗ ಚಾಲ್ತಿಯಲ್ಲಿ ಇರುವ ರೀತಿ ನಿತ್ಯ ಪೂಜೆಯನ್ನು ಮಾಡಿಕೊಂಡು ಬರುವುದು. ಆ ಬಳಿಕ ಅರ್ಚಕರು ಬೆಳಿಗ್ಗೆ 7 ಗಂಟೆಗೆ ದೇವಳಕ್ಕೆ ಬರಬೇಕು. ಬೆಳಿಗ್ಗೆ 8:15 ಮತ್ತು ಮಧ್ಯಾಹ್ನ 11:15 ಪೂಜೆ ಮಾಡುವುದು, ಮಂಗಳಾರತಿ ಮಾಡುವುದು. ಇನ್ನೊಬ್ಬ ನಮಗಿಲ್ಲಿ ಅರ್ಚಕರಿಗೆ ವಸತಿ ವ್ಯವಸ್ಥೆ ಸದ್ಯಕ್ಕೆ ಇರುವುದಿಲ್ಲ. ಹಾಗೆ ಅದನ್ನು ವಸತಿ ವ್ಯವಸ್ಥೆಯನ್ನು ಒಂದು ಕಲ್ಪಿಸುವುದು ಅಂತ ಹೇಳಿ ಮಾಡುವುದು, ಒಂದು ವಸತಿಯನ್ನು ನಿರ್ಮಾಣ ಮಾಡುವುದನ್ನು ತೀರ್ಮಾನ ಮಾಡಿದ್ದೇವೆ. ಹಾಗೆ ಈಗ ನಮ್ಮ ದೃಢಕಲಶದ ಒಳಗೆ ಸಾಧ್ಯ ಆದರೆ ಸಿಕ್ಕಿದರೆ ಒಬ್ಬರನ್ನು ನೇಮಕ ಮಾಡುವುದು, ಅವರಿಗೊಂದು ತಾತ್ಕಾಲಿಕವಾಗಿ ಬೇರೆ ಬಾಡಿಗೆ ಬಿಡಾರವನ್ನು ಎಲ್ಲ ಕಲ್ಪಿಸುವುದು ಅಂತ ಹೇಳಿ ಒಂದು ಮಾತಾಗಿದೆ. ಹಾಗೆ ಅವರು ಬರುವವರಿಗೆ ಹೀಗೆ ಮತ್ತೊಂದು ಹೊಸದಾಗಿ ನೇಮಕ ಮಾಡುವವರಿಗೆ ನಮ್ಮ ಅರ್ಚಕರಿಗೆ ಬೇಗ ಇಲ್ಲಿಗೆ 7 ಗಂಟೆಗೆ ತಲುಪಲಿಕ್ಕೆ ಸಾಧ್ಯವಾಗದ ಕಾರಣ ಬೆಳಗಿನ ಪೂಜೆಯನ್ನು ಅವರ ಮೂಲಕ ಮಾಡಿಸುವುದು ಅಂತ ಒಂದು ಮಾತಾಗಿದೆ. ಆಮೇಲೆ ದೇವಳದಲ್ಲಿ ನಮ್ಮ ಜಾತ್ರೆಯ ನೇಮಗಳ ವಿಚಾರವಾಗಿ ಬದಲಾವಣೆ ಮಾಡಿದೆ. ಮೊದಲು ಪ್ರತಿಷ್ಠಾ ದಿವಸ ಅಂದರೆ
ಕುಂಭಮಾಸ 20 ಅಂದರೆ ಸಾಧಾರಣ ಮಾರ್ಚ್ 4-5ನೇ ತಾರೀಕಿಗೆ ಬರ್ತದೆ. ಅದು ಕುಂಭಮಾಸ 20ಕ್ಕೆ ಪ್ರತಿಷ್ಠಾವರ್ಧಂತಿ, ಅದರ ಕಲಶಾಭಿಷೇಕಗಳು, ಆಮೇಲೆ ಜಾತ್ರೆ, ದರ್ಶನ ಬಲಿ ಎಲ್ಲ ಮಾಡುವುದು. ಹಾಗೆಯೇ ಮೀನ ಮಾಸ 14ನೇ ದಿವಸ ದೈವಗಳಿಗೆ ತಂಬಿಲ ಮತ್ತು ಮಾತಾರಿಗುಡ್ಡೆಯಲ್ಲಿ ಗುಡ್ಡೆಗೆ ಇಲ್ಲಿಂದ ಭಂಡಾರ ತೆಗೆದುಕೊಂಡು ಹೋಗಿ ನರ್ತನ ಸೇವೆಯನ್ನು ಮಾಡ್ತಾ ಇದ್ದದ್ದು. ಇನ್ನು ಮೇಲೆ ಈ ದಿವಸ ಧನುರ್ಮಾಸ 8ನೇ ದಿನ ಇವತ್ತು. ಆ ಧನುರ್ಮಾಸ 8ನೇ ದಿವಸವೇ ಈಗ ಇಲ್ಲಿ ಕಲಶಾಭಿಷೇಕ ಮತ್ತು ಜಾತ್ರೆಯನ್ನು ಜಾತ್ರೆ ದರ್ಶನ ಬಲಿಗಳನ್ನು ಬಟ್ಟಲು ಕಾಣಿಕೆಯಲ್ಲಿ ನೆರವೇರಿಸುವುದು. ಹಾಗೆ ಇವತ್ತು ಈಗ ಇದು ದೇವರ ಬಲಿ, ದರ್ಶನ ಬಲಿ, ಬಟ್ಟಲು ಕಾಣಿಕೆ ಎಲ್ಲ ಆಗ್ತದೆ. ಅದು ಈ ವರ್ಷದ್ದು, ಅದು ಈ ವರ್ಷ ಈಗ ನಮ್ಮ ಸೇವೆ ಇವತ್ತಿಗೆ ಆಗ್ತದೆ. ಮತ್ತು ಇನ್ನು ನಾಡ್ದು ಪ್ರತಿಷ್ಠಾವರ್ಧಂತಿ, ಪ್ರತಿಷ್ಠೆಯ ದಿನ ಬದಲಾಗುವುದಿಲ್ಲ. ಅದು ಕುಂಭಮಾಸ 20 ಇರ್ತದೆ. ಆವತ್ತು ದೇವರಿಗೆ ಕಲಶಾಭಿಷೇಕಗಳನ್ನು ಮಾತ್ರ ಮಾಡಿ ಮಹಾಪೂಜೆ ಮಾಡುವಂಥ ತೀರ್ಮಾನ ಆಗಿದೆ. ಆದರೆ ಕಲಶದ ಸಂಖ್ಯೆ ಒಂದು ಹೇಳಲಿಲ್ಲ. ದೇವಳದಲ್ಲಿ ಪ್ರತಿ ವರ್ಷ ಧನುರ್ಮಾಸ 8ಕ್ಕೆ ಬೆಳಿಗ್ಗೆ ಗಣಪತಿ ಹೋಮ, ನವಕ ಕಲಶ, ಪರಿವಾರ ಸಾನ್ನಿಧ್ಯಕ್ಕೆ ಒತ್ತೆ ಕಲಶ, ಸಂಜೆ ಮಹಾಪೂಜೆ, ಬಲಿ, ದರ್ಶನ ಬಲಿ, ವಸಂತಕಟ್ಟೆ ಪೂಜೆ, ಬಟ್ಟಲು ಕಾಣಿಕೆ. ಇದೇ ದಿನ ಬೆಳಿಗ್ಗೆ ದೈವಗಳಿಗೆ ಕಲಶ ಸೇವೆ, ತಂಬಿಲ ಸೇವೆ. ಧನುರ್ಮಾಸ 9ಕ್ಕೆ ಸಂಜೆ 6:30ಕ್ಕೆ ರಂಗಪೂಜೆ, ದೈವಗಳಿಗೆ ಸ್ವಸ್ತಿಕ ಇಟ್ಟು ಭಂಡಾರ ತೆಗೆದು ಮಾತಾರಿಗುಡ್ಡೆಗೆ ಭಂಡಾರವನ್ನು ಒಯ್ದು ಅಲ್ಲಿ ಕಲ್ಕುಡ, ಕಲ್ಲುರುಟಿ, ವರ್ಣರ ಪಂಜುರ್ಲಿ ಮತ್ತು ಧೂಮಾವತಿ ದೈವಗಳಿಗೆ ನರ್ತನ ಸೇವೆ. ಈ ವರ್ಷದಿಂದ ಇದು ಕಲ್ಲುರುಟಿ ದೈವಕ್ಕೆ ನಮ್ಮ ಪ್ರಶ್ನೆಯಲ್ಲೆಲ್ಲ ಕಂಡು ಬಂದ ಹಾಗೆ ನರ್ತನ ಸೇವೆ ಒಂದು ಜಾಸ್ತಿ ಇರ್ತದೆ 4 ದೈವಗಳಿಗೆ. ದೇವಳದಲ್ಲಿ ಪ್ರತಿ ವರ್ಷ ಕುಂಭಮಾಸ 20ಕ್ಕೆ ಕಲಶ ಸೇವೆ ಮಾಡಿ ನಂತರ 25 ಇದು ದೇವರಿಗೆ, ಪ್ರಧಾನ ದೇವರಿಗೆ 25 ಕಲಶ, ಪರಿವಾರ ಸಾನ್ನಿಧ್ಯಕ್ಕೆ ಒತ್ತೆ ಕಲಶ, ಮಹಾಪೂಜೆ, ಅನ್ನ ನಂತರ ಪಣೆ ಮಾಡುವುದು. ದೇವಳದಲ್ಲಿ ಪ್ರತಿ ಸಂಕ್ರಮಣಕ್ಕೆ ಬೆಳಿಗ್ಗೆ ಹಾಲು ಪಾಯಸ ಮಾಡಿಸುವುದು, ಬೆಳಿಗ್ಗೆ 6 ತೆಂಗಿನಕಾಯಿ ಗಣಪತಿ ಹೋಮ, ಸಂಜೆ ದುರ್ಗಾ ಪೂಜೆ ಮಾಡುವುದು. ಅದು ಈಗ ಇರುವ ಹಾಗೆ ಅದರಲ್ಲಿ ಹಾಲು ಪಾಯಸ ನೈವೇದ್ಯ ಒಂದು ಜಾಸ್ತಿ. ಈ ವರ್ಷ ದೈವಗಳ ನೇಮವನ್ನು ಸೂಕ್ತ ದಿನ ನಿರ್ಣಯಿಸಿ ದೈವಗಳ ನರ್ತನ ಸೇವೆಯನ್ನು ನಡೆಸುವುದು. ಈ ವರ್ಷದ ದೈವಗಳ ನರ್ತನ ಸೇವೆ ಇನ್ನೀಗ ಮುಂದಿನ ತಿಂಗಳಲ್ಲಿ ನಮಗೆಲ್ಲ ಅನುಕೂಲವಾಗಿ, ಹಾಗೆ ನರ್ತಕರಿಗೂ ಎಲ್ಲ ದಿನ ಅನುಕೂಲವಾಗುವ ಹಾಗೆ ಯಾವ ದಿನ ಒಳ್ಳೆಯದು ಅಂತ ನೋಡಿ ಸೂಕ್ತ ದಿನ ಯಾವಾಗ ನಿರ್ಣಯಿಸಿ ಆ ದಿವಸ ನಾವು ಇಲ್ಲಿಂದ ಭಂಡಾರವನ್ನು ಮಾತಾರಿಗುಡ್ಡೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ನರ್ತನ ಸೇವೆಯನ್ನು ಮಾಡುವುದು. ಇದಿಷ್ಟು ನಾವು ನಿರ್ಣಯಿಸಿದಂಥದ್ದು.
Thank you.